ನಾಡದೋಣಿ ಮೀನುಗಾರರ ಬದುಕು ಯಾವ ರೀತಿ ಇದೆ ಅಂತ ಸರ್? ನಾಡದೋಣಿ ಮೀನುಗಾರರ ಬದುಕು ಅಂದರೆ ಇವಾಗ ಅತಿ ಸಂಕಷ್ಟದ ಪರಿಸ್ಥಿತಿ. ಯಾಕಂದರೆ ನೋಡಿ, ಇವಾಗ ಜೂನ್ರಿಂದ ನಮಗೆ ಯಾಂತ್ರಿಕ ದೋಣಿ ಮೀನುಗಾರಿಕೆ ನಿಂತ ನಂತರ ಜೂನ್, ಜುಲೈ, ಆಗಸ್ಟ್ವರೆಗೆ ನಾವು 3 ತಿಂಗಳು ನಮಗೆ ಮುಂಚೆ ನಾಡದೋಣಿಗೆ ಒಂದು ಸಿಗ್ತಾ ಇತ್ತು ಅವಕಾಶ. ಈ ಸಂದರ್ಭದಲ್ಲಿ ಯಾಕಂದರೆ ನಾವು ಹೇಳ್ತಾ ಇದ್ದೇವೆ ಅಂದರೆ ಬಾಕಿ 9 ತಿಂಗಳು ಅವಕಾಶ ಇದೆ ನಾಡದೋಣಿಗೆ, ಆದರೆ ಈ ಸಂದರ್ಭದಲ್ಲಿ ಮೀನಿಗೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಯಾಕಂದರೆ ಯಾಂತ್ರಿಕ ದೋಣಿದು ಮೀನು ಸಿಗುವುದಿಲ್ಲ. ಆದ ಕಾರಣವಾಗಿ ನಮಗೆ ಬೆಲೆ ಒಂದು ಸ್ವಲ್ಪ ಮೀನು ಸಿಕ್ಕಿದ್ರು, ಸ್ವಲ್ಪ ಮೀನು ಸಿಕ್ಕಿದ್ರು ಅದಕ್ಕೆ ಒಂದು ಸ್ವಲ್ಪ ಬೆಲೆ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಪ್ರಾಣದ ಅಂಗನ್ನು ತೊರೆದು ಜೀವನ ಪಣಕ್ಕಿಟ್ಟು ನಾವು ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಂಥದ್ದು. ಯಾಕಂದರೆ ಮೀನಿಗೆ ಒಂದು ಸ್ವಲ್ಪ ಬೆಲೆ ಸಿಗ್ತದೆ, ನಮಗೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಏನಾದರೂ ನಮಗೆ ಉಳಿತಾಯ ಆಗ್ಬೋದು ಅನ್ನೋ ಉದ್ದೇಶದಿಂದ. ಆದರೆ ಇವಾಗ ಏನಾಯ್ತು ಅಂದರೆ ನೋಡಿ, ಜೂನ್ ನಮಗೆ ಹವಾಮಾನದ ವೈಪರೀತ್ಯದ ಪರಿಣಾಮ ಒಂದು ಕಡೆ ಅಂದರೆ ತುಂಬ ಪೆಟ್ಟಿದೆ. ಯಾಕಂದರೆ ಆ್ಯಕ್ಚುಲಿ ನಮಗೆ ಮುಂಚೆ ಜೂನ್ ತಿಂಗಳಲ್ಲಿ, ಜೂನ್ ಮೊದಲ ವಾರದಲ್ಲೇ ಮಾನ್ಸೂನ್ ನಮಗೆ ಮಂಗಳೂರಿಗೆ ಪ್ರವೇಶ ಆಗ್ತಾ ಇತ್ತು. ಮೊದಲ ವಾರದಲ್ಲಿ ಪ್ರವೇಶ ಆಗಿ ಆ ನಂತರ ಮಾನ್ಸೂನ್ ತುಫಾನ್ ಆಗಬೇಕು ನಮಗೆ. ಅದಾದರೆ ಒಳ್ಳೆಯದು. ಯಾಕಂದರೆ ಸೈಕ್ಲೋನ್ ಬಂದರೆ ಅದರಿಂದ ಏನು ಇದಿಲ್ಲ, ಮೀನುಗಾರಿಕೆಗೆ ತುಂಬ ನಷ್ಟನೇ. ಮಾನ್ಸೂನ್ ಜೊತೆಯಲ್ಲಿ ತುಫಾನ್ ಆದರೆ, ಕಡಲ ಅಬ್ಬರ ಆದರೆ ಅದರ ಮಳೆ ಮತ್ತು ಗಾಳಿ ಎರಡು ಒಟ್ಟಿಗೆ ಬರುವಾಗ ಸಮುದ್ರದ ಇದಾಗತ್ತೆ. ಸಮುದ್ರ ಇದಾಗುವಾಗ ನಮಗೆ ಮೀನು ಮರಿ ಇಡಲಿಕ್ಕೆ ಬರುವಂಥ ಮೀನು ಸಮಯ ಆ ಸಮಯದಲ್ಲಿ ಮರಿ ಇಟ್ಟು ಹೋಗುವಂಥ ಸಮಯ. ಯಾಕಂದರೆ ಆ ತುಫಾನ್ ಸಂದರ್ಭದಲ್ಲಿ ಮರಿ ಇಡಲಿಕ್ಕೆ ಬರ್ತದೆ. ತದನಂತರ ಮರಿ ಮೊಟ್ಟೆ ಇಟ್ಟ ನಂತರ ಅದು ಮೀನು ಹೋಗುವಂಥದ್ದು. ಈ ಸಲದ ಹವಾಮಾನ ವೈಪರೀತ್ಯ ಯಾವ ರೀತಿ ಪೆಟ್ಟು ಕೊಟ್ಟಿತ್ತು ಸರ್? ತುಂಬ ಪೆಟ್ಟು ಕೊಟ್ಟಿದ್ದಂದ್ರೆ ಯಾಕಂದ್ರೆ ಇಷ್ಟರವರೆಗೆ ತುಫಾನ್ ಆಗಲಿಲ್ಲ, ಇವಾಗ ಆಗ್ತಾ ಉಂಟು. ಒಂದು ತಿಂಗಳು ನಮ್ಮ ಪೂರ ಒಂದು ತಿಂಗಳು ಅದರಲ್ಲಿ ಹೋಯ್ತು ಸರಿ ಮೀನುಗಾರಿಕೆ. ಯಾಕಂದ್ರೆ ಮೀನುಗಾರಿಕೆ ಒಂದು ತಿಂಗಳೇ ವ್ಯರ್ಥ ಆಯ್ತು. ಈಗ ಈ ತುಫಾನು ಕಡಿಮೆಯಾಗಿ ಒಂದು 10-15 ದಿನ ಅದಕ್ಕೆ ಬೇಕಿನ್ನು. ಆದರೆ ಇದೇ ಸಂದರ್ಭದಲ್ಲಿ ತಾವು ಮತ್ತೆ ಈ ದೊಡ್ಡ ದೋಣಿಗಳು ಹೋದಾಗ ಯಾವ ರೀತಿಯ ಒಂದು ರೀತಿಯ ಸಮಸ್ಯೆ ಉಂಟಾಗ್ತದೆ ನಮಗೆ? ಈ ಸಂದರ್ಭದಲ್ಲಿ ನಮಗೆ ಯಾವುದು ನಾಡದೋಣಿಯನ್ನು ಬಿಟ್ಟು ಅವರದ್ದೇನು ಸಮಯ ಹೆಚ್ಚು ಕಡಿಮೆ ಮಾಡೋದಿಲ್ಲ, ಇಲ್ಲ ಆಗ್ಲಿಲ್ಲ ಅವರದಂದ್ರೆ. ಇವಾಗ ಮುಂಚೆ ಏನಿತ್ತು ಅಂದ್ರೆ ಜೂನ್ರಿಂದ ಜುಲೈ ಆಗಸ್ಟ್ 31ರವರೆಗೆ 3 ತಿಂಗಳು ನಿಷೇಧ ಇತ್ತು ಮೀನುಗಾರಿಕೆ. ಯಾಂತ್ರಿಕ ದೋಣಿ ಮೀನುಗಾರಿಕೆ 3 ತಿಂಗಳು ನಿಷೇಧ ಇತ್ತು. ಬಟ್ ಈಗ ಎಂತ ಮಾಡಿದ್ದಾರೆ, 2 ತಿಂಗಳು ಮಾಡಿದ್ದಾರೆ, 60 ದಿನಕ್ಕೆ ಮಾಡಿದ್ದಾರೆ. 90 ದಿನ ನಿಷೇಧವನ್ನು 60 ದಿನಕ್ಕೆ ಮಾಡಿದ್ದಾರೆ. 60 ದಿನ ಮಾಡಿದ್ರಿಂದ ಜೂನ್ರಿಂದ ನೋಡಿ ನಮ್ಮ 1 ತಿಂಗಳು ಹೋಗಿ ಆಯ್ತು. ಇಲ್ಲಿ 15 ದಿನ ಇದರಲ್ಲಿ ಹೋಯ್ತು. ಇವಾಗ ಜುಲೈಯಲ್ಲಿ 15 ದಿನ ಹೋಯ್ತು, ಉಳಿದಿರೋದು ನಮಗೆ 15 ದಿನ ಮಾತ್ರ. 15 ದಿನದಲ್ಲಿ ನಮಗೆ ಏನು ಮೀನುಗಾರಿಕೆ ಆಗ್ಬೋದು? ಯಾಕಂದ್ರೆ ಯಾಂತ್ರಿಕ ದೋಣಿ ಮೀನುಗಾರಿಕೆಗೆ ಇಳಿದ ನಂತರ ನಾಡದೋಣಿ ಮೀನುಗಾರಿಕೆಗೆ ಅವಕಾಶ ಇಲ್ಲ, ಅವಕಾಶ ಕಡಿಮೆ ಆಗ್ತದೆ. ಒಂದು ವೇಳೆ ಮೀನು ಸಿಕ್ಕಿದ್ರೂ ನಮ್ಮ ಮೀನಿಗೆ ಬೆಲೆ ಸಿಗೋದಿಲ್ಲ. ಕಾರಣ ಅವರೊಟ್ಟಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮೀನನ್ನ ಆಟ ಸಮಯದಲ್ಲಿ ಕೇಳುವವರು ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ದೊಡ್ಡ ಮೊತ್ತದಲ್ಲಿ ಮೀನು ಬರ್ತದೆ. ಆಗಿರುವಾಗ ನಮ್ಮ ಸ್ವಲ್ಪ ಮೀನನ್ನು ತಗೊಂಡು ಹೋದ್ರೆ ಅಲ್ಲಿ ಯಾರ ಹತ್ರ ಬರುವವರು ಇರೋದಿಲ್ಲ ಮಾರ್ಕೆಟಲ್ಲಿ. ಸರ್, ಈ ಒಂದು ಸಂದರ್ಭದಲ್ಲಿ ಈಗ ಏನು ತುಫಾನ್ ಏನು ಮಳೆಯ ಕಾರಣದಿಂದ ಇವತ್ತು ಮೀನುಗಾರಿಕೆ, ನಾಡದೋಣಿ ಮೀನುಗಾರಿಕೆ ವಿಳಂಬ ಆಗಿದೆ. ಈ ಒಂದು ಅವಕಾಶವನ್ನು ಬಳಸಿಕೊಂಡು ಸರ್ಕಾರ ಯಾಂತ್ರಿಕ ಮೀನುಗಾರಿಕೆಗೆ 1 ತಿಂಗಳು ಹೆಚ್ಚುವರಿ ರಜೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟಾ ಮನಸ್ಸು ಮಾಡಿದರೆ? ಸರ್ಕಾರ ಮನಸ್ಸು ಮಾಡಿದರೆ ಮಾಡ್ಬೋದು. ಮಾಡ್ಲಿಕ್ಕೆ ಸರ್ಕಾರ ಮನಸ್ಸು ಮಾಡಿದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನೋಡಿ, ಮಹಾರಾಷ್ಟ್ರದಲ್ಲಿ ಜುಲೈ 31ರವರೆಗೆ ಇದ್ದದನ್ನು ಆಗಸ್ಟ್ 15ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ 15 ದಿನ ಹೆಚ್ಚುವರಿ ಮಾಡಿದ್ದಾರೆ. ಸರಿ, ಇದೇ ನೀತಿಯನ್ನ ಎಲ್ಲ ಯಾವುದು ಭಾರತ ದೇಶದ ಕರಾವಳಿಯಲ್ಲಿ ಮೀನುಗಾರಿಕೆ ನಡೆಸುವಂತ ಯಾವ ಪರಿಸ್ಥಿತಿ ಇದು ಇದೆ ಪ್ರದೇಶ, ಆ ಪ್ರದೇಶಕ್ಕೆಲ್ಲ ಒಂದೇ ರೀತಿ ಇದು ಮಾಡಿದ್ದಾರೆ. ಸರ್ಕಾರಕ್ಕೆ ಮಾಡಬಹುದು, ಮಾಡ್ಲಿಕ್ಕೆ ಮುಂಚೆ ಇತ್ತು. ಇದ್ದದನ್ನ ಇವಾಗ ಏನಂದ್ರೆ ಬಂಡವಾಳಶಾಹಿಗಳು ಮಾಡುವಂತದ್ದು ವ್ಯವಹಾರ. ಈಗ ದೊಡ್ಡ ಬೋಟ್ನವರಂದ್ರೆ ಅವರಿಗೋಸ್ಕರವಾಗಿ ಸರ್ಕಾರ ಇದನ್ನೇ ಚೇಂಜಸ್ ಮಾಡಿರೋದು. ಓಕೆ ಸರ್. ಸರ್, ಇದರ ಜೊತೆಗೆ ಈ ಯಾಂತ್ರಿಕ ದೋಣಿಗಳನ್ನು ಅವಧಿಗೆ ಮುನ್ನ ಏನಾದರೂ ಮೀನುಗಾರಿಕೆ ಕೊಟ್ಟರೆ ಈ ಮತ್ಸ್ಯ ಸಂಪತ್ತು ಮತ್ತೇನು ಮೊಟ್ಟೆ ಇಡಲಿಕ್ಕೆ ಬರುವಂಥ ಮೀನುಗಳೇನಿರ್ತವೆ, ಅಸಂಖ್ಯಾತ ಮೀನುಗಳು, ಅವುಗಳಿಗೆ ಏನಾದರೂ ಸಮಸ್ಯೆ ಆಗ್ತದೆ? ಈ ಹಿಂದೆ 3 ತಿಂಗಳು ಅದಕ್ಕೊಂದು ವೈಜ್ಞಾನಿಕ ಕಾರಣ ಇತ್ತ? ವೈಜ್ಞಾನಿಕ ಕಾರಣ ಇತ್ತು. ಯಾಕಂದರೆ 3 ತಿಂಗಳಲ್ಲಿ ಮುಂಚಿನ ಕಾಲದಲ್ಲಿ ನಮಗೆ 3 ತಿಂಗಳಿಗೆ 3 ತುಫಾನ್ ಬರ್ತಾ ಇತ್ತು. ಓಕೆ, ಜೂನ್, ಜುಲೈ, ಆಗಸ್ಟಲ್ಲಿ 3 ತಿಂಗಳಿಗೆ 3 ತುಫಾನ್ ಬರ್ತಾ ಇತ್ತು. ಇವಾಗ ಹವಾಮಾನದ ವೈಪರೀತ್ಯದಿಂದ ಅದು 2 ತುಫಾನ್ ಆಗಿದ್ದುಂಟು. ಈಗ ಇಷ್ಟವರೆಗೆ ಆಗಲಿಲ್ಲ. ಇಲ್ಲಾಂದರೆ 2 ತುಫಾನ್, ಲಾಸ್ಟ್ ಇಯರ್ ಸಹ 2 ತುಫಾನ್ ಆಗಿದೆ, ಜುಲೈ ಮತ್ತು ಆಗಸ್ಟಲ್ಲಿ. ಈ ಸಲವೂ ಅಷ್ಟೇ, ಜುಲೈಯಲ್ಲಿ ಆಯಿತು, ಇನ್ನೊಂದು ಆಗಸ್ಟಲ್ಲಿ. ಅದೊಂದು ಯಾವಾಗಲೂ ಆಗುವಂಥ ತುಫಾನ್. ಯಾಕಂದರೆ ಆಷಾಢ ಮಾಸದಲ್ಲಿ ಆ ಒಂದು ತುಫಾನು, ಯಾವ ತುಫಾನ್ ಆಗಲಿಲ್ಲ ಅಂದರೆ ಅದೊಂದು ತುಫಾನ್ ಆಗ್ತದೆ ಅಂತ ಮುಂಚಿನಿಂದಲೂ ನಡ್ಕೊಂಡು ಬಂದಿರುವಂಥ ಇದ್ದದ್ದು. ಆಷಾಢದಲ್ಲಿ ಒಂದು ತುಫಾನು ಆಗುವಂಥದ್ದಿದೆ. ಇವಾಗ 2 ತುಫಾನ್ ಆಯಿತು. 3 ತುಫಾನಿಗೋಸ್ಕರ 3 ತಿಂಗಳ ರಜೆ ಇತ್ತು. ಈಗ ಈ ತುಫಾನ್ ಬಂದಾಗ ಮಾತ್ರ ಈ ಮೊಟ್ಟೆ ಇಡಲಿಕ್ಕೆ ಮೀನುಗಳು ಬರ್ತದೆ ಅಂತ ತಾವು ಹೇಳಿದ್ರಿ. ಈಗ ಖಾಲಿ 2 ತುಫಾನ್ ಆಗಿರೋದ್ರಿಂದ ಒಟ್ಟೊಟ್ಟಿಗೆ ಯಾಂತ್ರಿಕ ಮೀನುಗಾರಿಕೆ ಕೂಡ ಆರಂಭ ಆಗಿರೋದ್ರಿಂದ
ಅಲ್ಲಿ ಮತ್ಸ್ಯ ಸಂತೆಗಳ ಏನಾದರೂ ಸಮಸ್ಯೆ ಆಗ್ತದಾ? ಅವುಗಳ ಬ್ರೀಡಿಂಗಿಗೆ ಏನಾದರೂ ಸಮಸ್ಯೆ ಆಗ್ತದೆ ನೋಡಿ. ಅದಕ್ಕೆ ಯಾಕಂದರೆ ಸರ್ಕಾರ ಇದನ್ನೇ ಒಂದು ನೆಪವಾಗಿಟ್ಟುಕೊಂಡು ಒಂದು ತಿಂಗಳು ಯಾಕೆ ರಜೆ ಕೊಡಬಾರ್ದು ಜಾಸ್ತಿ ಯಾಂತ್ರಿಕ ದೋಣಿಗಳಿಗೆ? ಕೊಡಬಹುದು ಸರ್ಕಾರ, ಆದರೆ ಸರ್ಕಾರ ಕೊಡ್ತಾ ಇಲ್ಲ. ಯಾಕಂದರೆ ನೋಡಿ 3 ತಿಂಗಳಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಅಂತ ಬರುವಂಥದ್ದು, ಮೊಟ್ಟೆ ಇಟ್ಟ ಮೇಲೆ ಮೀನು ವಲಸೆ ಹೋಗುವಂಥದ್ದು, ಅದು ಸುತ್ತಕೊಂಡು ಇರುವಂಥ ಮೀನು ಈ ದಿನ ಇಲ್ಲಿ ಇದ್ರೆ ಇನ್ನೊಂದು ದಿನ ಇನ್ನೂ ಎಲ್ಲ ಇರ್ತದೆ. ಆದರೆ ವಿಳಂಬ ಆಗಿದ್ರಿಂದ ಪರಿಣಾಮ ತುಂಬ ಬೀಳ್ತದೆ. ಯಾಕಂದರೆ ಮೊಟ್ಟೆ ಇಡ್ಲಿಕ್ಕೆ ಮೀನಿನ ಸಂತತಿ ಮೊಟ್ಟೆ ಇಡ್ಲಿಕ್ಕೂ ಅದಕ್ಕೂ ಒಂದು ಒಳ್ಳೆ ಅವಕಾಶ ಬೇಕು, ಒಳ್ಳೆ ವಾತಾವರಣ ಬೇಕು. ಕಡಲಬ್ಬರ ಜಾಸ್ತಿ ಆಗಬೇಕು, ಕಡಲಬ್ಬರ ಜಾಸ್ತಿ ಇರಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಮೀನುಗಾರಿಕೆ ಯಾರು ಅಂದ್ರೆ ಅದಕ್ಕೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಮೀನಿಗೆ ಕರೆಕ್ಟ್. ಅಂತ ಸಂದರ್ಭದಲ್ಲಿ ಅದು ಮರಿ ಇಡ್ಲಿಕ್ಕೆ ಅಂತ ಮೊಟ್ಟೆ ಇಡ್ಲಿಕ್ಕೆ ಬರುವಂಥದ್ದು. ಓಕೆ ಸರ್. ಇನ್ನೊಂದು ಈಗ ಸರಿ, ಈಗ ಒಂದು ಹವಾಮಾನ ವೈಪರೀತ್ಯದಲ್ಲಿ ನಮಗೆಲ್ಲ ಸಮಸ್ಯೆ ಆಗಿದೆ. ಸರಿ, ಈಗ ನಾಡದೋಣಿ ಮೀನುಗಾರಿಕೆಗೆ ಈ ಹಿಂದೆ ಏನೋ ಒಂದು ಬೆನ್ನೆಲುಬು ಅಂದರೆ ಅವರ ದೋಣಿ, ಅದಕ್ಕೆ ಬೇಕಾಗಿರುವಂಥ ಸೀಮೆಣ್ಣೆ ಇರ್ಬೋದು, ಡೀಸೆಲ್ ಇರ್ಬೋದು, ಸಬ್ಸಿಡಿಯಲ್ಲಿ ಕೊಡುವಂಥದ್ದು. ಮತ್ತೊಂದು ನಾವು ತಿಳ್ಕೊಳ್ಬೋದು, ನಾಡದೋಣಿ ಮೀನುಗಾರಿಕೆ ಅಂದರೆ ಒಂದು ಸಾಮಾನ್ಯವಾಗಿ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳು ಏನೋ ಸಾಲ ಮಾಡಿ ಒಂದು ದೋಣಿಯನ್ನು ತಗೊಂಡು ಅವರು ಮೀನುಗಾರಿಕೆಯನ್ನು ಮಾಡಿ ಜೀವನ ನಿರ್ವಹಣೆ ಮಾಡುವಂಥದ್ದು. ಇವತ್ತು ಅವರ ಪರಿಸ್ಥಿತಿ ಹೇಗೆ ಇದೆ ಸರ್? ತುಂಬ ಕಷ್ಟ. ಯಾಕಂದರೆ ನೋಡಿ, ಇವಾಗ ಸಾಧಾರಣವಾಗಿ ಡಿಸೆಂಬರ್ ನಂತರ ಮೀನುಗಾರಿಕೆ ನಡೆದಿಲ್ಲ. ನಾಡದೋಣಿ ಮೀನುಗಾರಿಕೆನೇ ಕುಂಠಿತ ಆಗಿದೆ ಡಿಸೆಂಬರ್ ನಂತರ. ಡಿಸೆಂಬರ್ವರೆಗೆ ಪರವಾಗಿಲ್ಲ, ಲಾಸ್ಟ್ ಕೊನೆಯ ವರ್ಷದಲ್ಲಿ ಡಿಸೆಂಬರ್ವರೆಗೆ. ಡಿಸೆಂಬರ್ ನಂತರ ಇಷ್ಟರವರೆಗೆ ಕೆಲವರಿಗೆ ಅಲ್ಪ ಸ್ವಲ್ಪ ಸಣ್ಣ ಸಣ್ಣ ಮೀನುಗಾರಿಕೆ ನಡೆಸುವಂಥವರಿಗೆ ಖರ್ಚು ಕಡಿಮೆ ಇರುವಂಥದ್ದು. ಯಾಕಂದರೆ ನೋಡಿ, ಮೊದಲು ನಮಗೆ ನಾಡದೋಣಿಗೆ ಸೀಮೆಎಣ್ಣೆನೇ ಮುಖ್ಯ. ನಾಡದೋಣಿ ಹೋಗ್ಬೇಕು ಅಂತಾದರೆ ಸೀಮೆಎಣ್ಣೆದು ಒಂದು ದೋಣಿಗೆ ಒಂದು 50 ಲೀಟರ್ವರೆಗೆ ಬೇಕು, ಒಂದು ದೋಣಿ ಮೀನುಗಾರಿಕೆಗೆ ನಡೆಸಲಿಕ್ಕೆ ಕಡಿಮೆ ಅಂದರು. ನಮಗೆ ಹೋಗಿ ಮೀನೇ ಸಿಗಲಿಲ್ಲ ಅಂದರೆ ಡಿಸೆಂಬರ್ ನಷ್ಟ ಮಾಡಿ ಹೋಗೋದಕ್ಕಿಂತ ನಾವು ಅದು ಸುಮ್ಮನೆ ಮನೆಯಿಂದ ಕೊಂಡು ಖರ್ಚು ಮಾಡೋದಕ್ಕಿಂತ ಸುಮ್ಮನೆ ಇರೋದು ಉತ್ತಮ ಅಂತ ಭಾವಿಸಿ ನಾವು ಕುತ್ಕೊಂಡದ್ದು. ಓಕೆ ಸರ್, ಇದೀಗ ಈ ಹಿಂದೆ ನಾವು ಸೀಮೆಎಣ್ಣೆಯ ಒಂದು ದರ ನೋಡಿದಾಗ ಮತ್ತು ಇವತ್ತು ದರ ನೋಡಿದಾಗ ಯಾವ ರೀತಿ ಅಗಾಧ ವ್ಯತ್ಯಾಸ ಆಗಿದೆ ಸರ್? ತುಂಬ ಇದೆ ಸರ್. ನೋಡಿ, ಇವಾಗ 15 ವರ್ಷದ ಹಿಂದೆ 35 ರೂಪಾಯಿಗೆ ನಮಗೆ ಸೀಮೆಎಣ್ಣೆ ಸಿಗ್ತಾ ಇತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇತ್ತು ಮತ್ತೆ ರಾಜ್ಯ ಸರ್ಕಾರದ ಎರಡೂ ಸೇರಿ 35 ರೂಪಾಯಿಗೆ ಸಿಗ್ತಾ ಇತ್ತು ನಮಗೆ. ತದನಂತರ ಒಂದು 5-6 ವರ್ಷದ ಹಿಂದೆ 35ರಿಂದ ಸೀದಾ ರಾಜ್ಯ ಸರ್ಕಾರದವರು ಏನು ಹೇಳಿದ್ರಂದ್ರೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತಾ ಇಲ್ಲ ನಮಗೆ, ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಸಬ್ಸಿಡಿ ಮಾತ್ರ ಹಾಕಿ ನಾವು ಸೀಮೆಎಣ್ಣೆಯನ್ನು 55 ರೂಪಾಯಿ ಮಾಡಿದ್ರು ನಮಗೆ. 55 ಮಾಡುವಾಗಲೇ ನಮಗೆ ಅದನ್ನು ಭರಿಸುವಂಥ ಇದಿರಲಿಲ್ಲ. ಯಾಕಂದರೆ ಮೀನುಗಾರಿಕೆ ಗೊತ್ತಿರ್ಬೋದು, ಒಂದು ದಿನ ಮೀನುಗಾರಿಕೆ ಆದರೆ ಇನ್ನು ಉಳಿದ ದಿನ ಮೀನುಗಾರಿಕೆ ಆಗದೆ ರಿಟರ್ನ್ ಬರುವಂಥ ಸಂದರ್ಭನೂ ತುಂಬ ಇದೆ. ಮೀನು ಸಿಕ್ಕಿದೆ ಅಂದರೆ ಸಿಕ್ಕಿದವ್ರದ್ದು ಪುಣ್ಯ, ಅದೃಷ್ಟದ ಆಟ ಮೀನುಗಾರಿಕೆ ಅಂದರೆ. ಈಗೊಂದು ಈ ಮೀನುಗಾರಿಕೆಗೆ 118 ರೂಪಾಯಿ ತಾವು ಹೇಳಿದಾಗೆ ಲೀಟರ್ಗೆ 118, ಒಂದು ದೋಣಿಗೆ 50 ಲೀಟರ್ಗಳು ಬೇಕಾಗ್ತದೆ. ಸರಾಸರಿ ಒಂದು ದೋಣಿಗೆ 5,000 to 6,000 ಖರ್ಚಾಗುವಾಗ ಈಗ 2 ದೋಣಿಗಳು ಹೋಗುವಾಗ ಕನಿಷ್ಠ ಒಂದು 12,000 ರೂಪಾಯಿ ಆದರೂ ಬೇಕಾಗ್ತದೆ ಸರ್. ಜಾಸ್ತಿ ಆಗ್ತದೆ ಸರ್. ಯಾಕಂದರೆ ನೋಡಿ, ಒಂದು ದೋಣಿಗೆ ಕಡಿಮೆ ಅಂದ್ರೂ ನಿಮಗೆ ಮೀನುಗಾರಿಕೆ 5,000 to 6,000 ಹತ್ತಿರದಲ್ಲಿ ಮೀನುಗಾರಿಕೆ ಆದರೆ ಒಂದು ವೇಳೆ ಮೀನು ಆಗದೇ ಇದ್ರೆ ದೂರ ಹೋಗುವ ಸಂದರ್ಭದಲ್ಲಿ ಸೀಮೆಎಣ್ಣೆ ಜಾಸ್ತಿ ಆಗ್ತದೆ. ಸೀಮೆಎಣ್ಣೆಗೆ ನೋಡಿ 114 ರೂಪಾಯಿ ಬರೀ ಸೀಮೆಎಣ್ಣೆಗೆ ಅಷ್ಟೇ. ಅದಕ್ಕೆ ಒಂದು 32-35 ರೂಪಾಯಿದು ಆಯಿಲ್ ಮಿಕ್ಸ್ ಮಾಡಲಿಕ್ಕೆ ಇದೆ, ಅದು ಬೇರೆ ಇದೆ. ಇನ್ನೊಂದು 100 ಲೀಟರ್ ಎಣ್ಣೆ ಖರ್ಚುವಾಗ ಒಂದು 5 ಲೀಟರ್ ಪೆಟ್ರೋಲ್ ಖರ್ಚಾಗುತ್ತೆ ಅದಕ್ಕೆ. ಅಂದರೆ ಯಾಕಂದರೆ ಸೀಮೆಎಣ್ಣೆ ಜೊತೆಯಲ್ಲಿ ಇದು ಇಂಜಿನನ್ನು ಸ್ಟಾರ್ಟಲ್ಲಿ ಇಟ್ಕೋಬೇಕಂದ್ರೆ ನ್ಯೂಟ್ರಲ್ ಅಲ್ಲಿ ಇಡಬೇಕಾದ್ರೆ ಪೆಟ್ರೋಲ್ ಇದು ಅವಶ್ಯಕತೆ. ಓಕೆ ಸರ್, ಮತ್ತೊಂದು ಈ ಒಂದು ಹಿಂದೆ ನಾಡದೋಣಿಗೆ ಒಂದು ಇಂಜಿನ್ಗಳನ್ನು ಏನಾದರೂ ಬಳಕೆ ಮಾಡ್ತಾ ಇದ್ರೆ ಇವತ್ತು 2 ಇಂಜಿನ್ಗಳನ್ನು ಯಾವ ಪರ್ಪಸ್ಗೆ, ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ತಾರೆ? ಸೇಫ್ಟಿ ಇರ್ಬೋದಾ, ಸುರಕ್ಷೆಗೋಸ್ಕರ. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ಇವಾಗ ವ್ಯತಿರಿಕ್ತ ಪರಿಸ್ಥಿತಿ. ಯಾಕಂದರೆ ತುಫಾನ್ ಯಾವಾಗ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ದೂರ ಪ್ರದೇಶಕ್ಕೆ ಹೋಗಿರುವಾಗ ಒಂದು ಇಂಜಿನಲ್ಲಿ ಬರಲಿಕ್ಕೆ ನಮಗೆ 1 ಗಂಟೆ ತಗೊಂಡ್ರೆ 2 ಇಂಜಿನ್ ಇದ್ದರೆ ಒಂದು ಅರ್ಧ ಗಂಟೆ ಬೇಗ ಬರ್ಬೋದು ನಾವು. ಯಾಕಂದರೆ ಸಮುದ್ರದ ಒತ್ತಡ, ಅಲೆಗಳು ಇದೆಲ್ಲ ಒಂದು ಏನಾದರೂ ನಮಗೆ ಮುನ್ಸೂಚನೆ ದೊರೆತ ಸಂದರ್ಭದಲ್ಲಿ ಬರಲಿಕ್ಕೆ ನಮ್ಮ ಸೇಫ್ಟಿಗೋಸ್ಕರ ನಾವು 2 ಇಂಜಿನ್ ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಒಂದು ವೇಳೆ ಒಂದು ಇಂಜಿನ್ ಹಾಳಾದರೆ, ಇವಾಗ ಲಾಸ್ಟ್ ಟೈಮ್ ನೋಡಿರ್ಬೋದು, ಅಲ್ಲಿ ಒಂದು ದೋಣಿ ಇಂಜಿನ್ ಕೆಟ್ಟು ಅಲ್ಲಿ ಕೇರಳದಲ್ಲಿ ಅಂಥದ್ದು ಪರಿಸ್ಥಿತಿ ಆಗಿತ್ತು. ಅಂಥದ್ದೆಲ್ಲ ಯಾಕಂದರೆ ಒಂದು ಹಾಳಾದರೂ ಇನ್ನೊಂದರ ಜೊತೆ ನಮ್ಮ ಸೇಫ್ಟಿ ಧೈರ್ಯಕ್ಕೆ. ಅದಕ್ಕೋಸ್ಕರ ಇವಾಗ ಮಳೆಗಾಲ ಸಂದರ್ಭದಲ್ಲಿ ನಾವು 2 ಉಪಯೋಗ ಮಾಡ್ತೇವೆ. ಇಲ್ಲಾಂದರೆ ಮಳೆಗಾಲ ಅಲ್ಲಾದದ್ದು ಇವಾಗ, ಯಾಕಂದರೆ ಸೇಫ್ಟಿಗೋಸ್ಕರ ದೂರ ಹೋಗ್ತೇವೆ. ದೂರ ಹೋದ್ಮೇಲೆ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಇಂಜಿನ್ ಇಲ್ಲದಂದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಯಾವುದಾದ್ರೂ ಒಂದು ನಮಗೆ ಸೆಕ್ಯೂರಿಟಿ ಅಥವಾ ಸಹಾಯವಾಣಿ ಬರಬೇಕಾದ್ರೂ ಅಷ್ಟು ಹೊತ್ತಿಗೆ ನಾವು ಕಾಯಬೇಕಾದ್ರೆ ಆ ಒಂದು ತೂಫಾನ್ ಸಂದರ್ಭ ಬಹಳಷ್ಟು ಕಷ್ಟ. ಹಾಗಾಗಿ 2 ಅಗತ್ಯವಾಗಿ ಬೇಕೇ ಬೇಕು. ಸರಿ ಸರ್, ಇದೀಗ ಇನ್ನೊಂದು, ಈಗ ನಾವು ನಾಡದೋಣಿಗೆ ಮತ್ತು ಈ ಯಾಂತ್ರಿಕ ದೋಣಿಗಳಿಗೆ ಸಂಬಂಧಪಟ್ಟ ಹಾಗೆ
ಸರ್ಕಾರ ಕೊಡ್ತಾ ಇರುವಂತಹ ಒಂದು ಡೀಸೆಲ್ ಇರ್ಬೋದು, ಸೀಮೆಎಣ್ಣೆ ಇರ್ಬೋದು, ಇಷ್ಟು ವ್ಯತ್ಯಾಸ ಇರ್ತದೆ. ಒಂದು ನಾಡದೋಣಿಗೆ ಅಂದರೆ ಸ್ಥಳೀಯವಾಗಿ ಮಾಡ್ತಾರೆ, ಅವರಿಗೆ ಆ್ಯಕ್ಚುಲಿ ವೈಯಕ್ತಿಕವಾಗಿ ಸ್ವ-ಉದ್ಯಮ ಇರ್ಬೋದು, ಬಡ ಮತ್ತು ಮಧ್ಯಮ ವರ್ಗದ ಮಾಡುವಂಥ ಅವರಿಗೆ ಆ್ಯಕ್ಚುಲಿ ಹೆಚ್ಚುವರಿಯಾಗಿ ಕೊಡಬೇಕಾಗ್ತದೆ. ಈಗಿನ ಪರಿಸ್ಥಿತಿ ಯಾವ ರೀತಿ? ಇವಾಗ ನೋಡಿ, ನಮಗೆ ಒಂದು ದಿನಕ್ಕೆ ಮೀನುಗಾರಿಕೆ ನಡೆಸಲಿಕ್ಕೆ ಸಣ್ಣ ದೋಣಿ ಕಡಿಮೆ ಅಂದ್ರೆ 50 ಲೀಟರ್ ಬೇಕು ನಮಗೆ. ರಾಜ್ಯ ಸರ್ಕಾರದವ್ರು ನಮಗೆ ಕೊಡ್ತಾ ಇದ್ದಾರೆ 200 ಲೀಟರ್ ತಿಂಗಳಿಗೆ. ಈ 50 ಲೀಟರ್ ಒಂದು ದಿನಕ್ಕೆ ಉಪಯೋಗ ಆದರೆ 4 ದಿನಕ್ಕೆ 200 ಲೀಟರ್ ಸರ್ಕಾರ ಕೊಡುವಂಥ ಸೀಮೆಎಣ್ಣೆ ಏನಿದೆ, ಸಬ್ಸಿಡಿ ಇರ್ಬೋದು, ಇವಾಗ ಸಬ್ಸಿಡಿ ಕಟ್ ಆಗಿದೆ, ಇದಕ್ಕಿಂತ ಮುಂಚೆ ಕೊಡ್ತಿರ್ಬೇಕಾದ್ರೆ ಅದು 4 ದಿನಕ್ಕೆ ಸಾಕಾಗ್ಬೋದು. ಒಂದು ವೇಳೆ ನಮಗೆ ಹತ್ರದಲ್ಲೇ ಒಂದು 15-20 ಲೀಟರ್ ಸೀಮೆಎಣ್ಣೆಯಲ್ಲಿ ನಮಗೆ ಮೀನುಗಾರಿಕೆ ಆಗ್ತಾ ಇದ್ದಾರೆ, ಒಂದು 5-6-7-8 ದಿನ ಹೋಗ್ಬೋದು. ಇಂಥ ಪರಿಸ್ಥಿತಿ. ಯಾಕಂದ್ರೆ ನಮಗೆ ಇದು ನೋಡಿ, ಇವಾಗ ಯಾಂತ್ರಿಕ ದೋಣಿಯವರಿಗೆ ಏನಿದೆ 300ರಿಂದ ಒಂದೊಂದು ಇಂಜಿನ್ ವಾಯ್ಸ್ ಅವರಿಗೆ 300ರಿಂದ 500 ಲೀಟರ್ವರೆಗೆ ಪ್ರತಿ ದಿನಕ್ಕೆ ಕೊಡ್ತಾ ಇರುವಂಥದ್ದು. ಅದಕ್ಕೆ ಅವರಿಗೆ ಸಬ್ಸಿಡಿ ಒಂದು 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿನ ಸಬ್ಸಿಡಿ ಸಿಗುತ್ತೆ. ಅದು ಪರವಾಗಿಲ್ಲ. ಆದ್ರೂ ಅವರಿಗೆ ಎಣ್ಣೆ ಸಿಗ್ತಾ ಇದೆ. ಯಾವುದಕ್ಕೆ? ಅದು ದೊಡ್ಡ ಬೋಟು, ಅವರಿಗೆ ಡೀಸೆಲ್ ಬಳಕೆ ಮಾಡುವ. ನಮಗೇನು ಬರೀ 200 ಲೀಟರ್ ತಿಂಗಳಿಗೆ ಸಿಗುವಂಥದ್ದು. ಸರ್, ಇದೀಗ ಸಬ್ಸಿಡಿ ತೆಗೆದ್ರೆ ಸಹ ನಿಮ್ಗೆ ಏನಾದರೂ ಅದಕ್ಕೆ ಇತಿಮಿತಿ ಇದೆಯಾ? ಸೀಮೆಎಣ್ಣೆ ತಗೊಳ್ಳೋದಾದರೆ ಈಗ ನೇರವಾಗಿ ಮಾರ್ಕೆಟಿಂದ ತಗೊಳ್ಳೋದಾದ್ರೆ 118 ರೂಪಾಯಿಗೆ 200 ಲೀಟ್ರ್ 300 ಲೀಟರ್ ಒಂದು ಬೋಟಿಗೆ ಏನಾದರೂ ಇತಿಮಿತಿ ಇದೆಯಾ? ಇಲ್ಲ, ಅಂತ ಸಿಗ್ತಾನೆ ಇಲ್ಲ ನಮಗೆ. ಸೀಮೆಎಣ್ಣೆ ಸಿಗ್ತಾ ಇಲ್ಲ. ಡೀಸೆಲ್ ಸಿಗ್ತಾ ಇರ್ಬೋದು, ಆದರೆ ಸೀಮೆಎಣ್ಣೆ ಸಿಗ್ತಾ ಇಲ್ಲ. ಸೀಮೆಎಣ್ಣೆ ಸರ್ಕಾರ ಪೂರೈಸಿದ್ರೆ ಮಾತ್ರ ನಮಗೆ. ಓಕೆ, ಇಲ್ಲಾಂದ್ರೆ ಇಲ್ಲ ಸೀಮೆಎಣ್ಣೆ. ಓಕೆ.